ಇನಿ ಇಡೀ ದೇಶ ಸಂಭ್ರಮಡು ಒಪ್ಪುನ ದಿನ ದೇಶದ 74ನೇ ಸ್ವಾತಂತ್ರ್ಯೋತ್ಸವವನ್ನು ನಮ್ಮ ಆಚರಿಸಾವುದಿಲ್ಲ. ಕ್ರಾಂತಿಕಾರಿಲು ಅಹಿಂಸಾವಾದಿಲು ಇಂಚ ಅವ್ವೇತು ಹೋರಾಟಗಾರರು ತ್ಯಾಗ ಬಲಿದಾನ ಮಲ್ದಿನ ಪ್ರತಿಫಲವಾದ ನಂಕ್ ಸ್ವಾತಂತ್ರ್ಯ ತಿಕ್ಕದಂಡು. ಭಾರತ ಜಾತ್ಯತೀತ ದೇಶ. ನಮ್ಮ ಮಾತೆರ್ಲ ಒಟ್ಟಾದು ಒಗ್ಗಟ್ಟಾದ ಬದುಕುನವೇ ಸ್ವಾತಂತ್ರ್ಯದ ಸಂಭ್ರಮ ಪಂಡದ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಅಸೇಗೋಳಿ ಲೆಪ್ಪು ಕೊಡ್ತಾರೆ. 74ನೇ ನಮ್ಮ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ. ಇದು ಇವತ್ತಿನ ದಿವಸ ನಮಗೆಲ್ಲ ನಮ್ಮ ಭಾರತೀಯರಿಗೆ, ಇಡೀ ದೇಶದ ಭಾರತೀಯರಿಗೆ ಸಂಭ್ರಮದ ದಿನ. ಯಾಕೆಂದರೆ ನಮ್ಮ ಭಾರತ ದೇಶ ಶತಮಾನಗಳಿಂದ ಹೆಚ್ಚು ಕಾಲ ನಮ್ಮ ಬ್ರಿಟಿಷರ ಒಂದು ದಾಸದಿಂದ ನಾವು ಬದುಕ್ತಾ ಇದ್ದೆವು. ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಒಂದು ಇವತ್ತಿನ ದಿವಸ ನಮ್ಮ ಈ ಒಂದು ಸ್ವಾತಂತ್ರ್ಯ ಹೋರಾಟ ಮಾಡಿದ ಎಲ್ಲರನ್ನು ನೆನೆಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಈ ಸ್ವಾತಂತ್ರ್ಯ ಹೋರಾಟಕ್ಕೆ ನಮ್ಮ ಅನೇಕ ಒಂದು ಇವರು ಕ್ರಾಂತಿಕಾರಿಗಳಿರ್ಬೋದು, ಅಹಿಂಸಾವಾದಿಗಳಿರ್ಬೋದು, ಎಲ್ಲ ಸೇರಿಕೊಂಡು ನಮ್ಮ ಈ ದೇಶದ ಒಂದು ದಾಸ್ಯದ ಬಿಡುಗಡೆ ಮಾಡಲಿಕ್ಕೆ ನಮ್ಮ ಎಲ್ಲ ಈ ದೇಶದ ಜನರು ಒಗ್ಗಟ್ಟಿನಿಂದ ಇಲ್ಲಿ ನಮ್ಮ ದೇಶದಲ್ಲಿ ಇದೊಂದು ದೇಶ ಜಾತ್ಯತೀತ ದೇಶ. ಈ ನಮ್ಮ ಭಾರತ ದೇಶ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರಿದ್ದಂಥ ಈ ಒಂದು ದೇಶ ಇಡೀ ಮತ್ತು ಈ ದೇಶದ ಇಡೀ ಒಂದು ಜಗತ್ತಿನಲ್ಲೇ ಒಂದು ಬಲಿಷ್ಠವಾದ ಒಂದು ಪ್ರಜಾಪ್ರಭುತ್ವ ದೇಶ. ಇಂಥ ದೇಶದಲ್ಲಿ ನಾವೆಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಒಟ್ಟಿಗೆ ಸೇರಿಕೊಂಡು ಈ ಒಂದು ನಮ್ಮ ಈ ದೇಶದ ಒಂದು ನಾವು ದಾಸ್ಯದಿಂದ ಇದ್ದೇವೆ, ಅದು ಬಿಡುಗಡೆ ಮಾಡಲಿಕ್ಕೆ ಎಲ್ಲ ಒಂದು ತ್ಯಾಗ ಬಲಿದಾನ ಮಾಡಿದರು. ಅನೇಕರು ತನ್ನ ಜೀವವನ್ನು ತೆತ್ತು ಈ ದೇಶಕ್ಕೆ ನಾವು ನಮ್ಮ ಬಲಿದಾನ ಕೊಟ್ಟು 1947 ಆಗಸ್ಟ್ 15ರಂದು ನಮ್ಮ ಈ ದೇಶ ನಮ್ಮ ಒಂದು ಸ್ವತಂತ್ರ ದೇಶವಾಯಿತು. ತೊಕೋಡದ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಕಚೇರಿಡು ದೇಶದ 74ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನಡಪಾದ ಶ್ರೀ ಸಂತೋಷ್ ಕುಮಾರ್ ಶೆಟ್ರು ಸ್ವಾತಂತ್ರ್ಯೋತ್ಸವದ ಶುಭಾಶಯ ತಿಳಿಪಾಯರು. विजयी विश्व तिरंगा ಇದು ನಮ್ಮ ಈ ದೇಶ ಸ್ವಾತಂತ್ರ್ಯ ಆದ ನಂತರ ಅನೇಕ ಸಮಸ್ಯೆಗಳು ನಮಗೆ ಹುಟ್ಟಿಕೊಂಡು ಒಂದು ಚೈನಾ ಯುದ್ಧ, ಪಾಕಿಸ್ತಾನ ಯುದ್ಧ ಎಲ್ಲ ಅನೇಕ ನಾವು ಇದಕ್ಕೆ ನಮ್ಮ ದೇಶದ ಜನರು, ನಮ್ಮ ದೇಶದ ಸೈನಿಕರು ಇದನ್ನು ಎದುರಿಸಿ ನಮ್ಮ ಈ ದೇಶ ಇವತ್ತಿನ ದೇಶ ನಮ್ಮ ಒಂದು ಅಭಿವೃದ್ಧಿಶೀಲ ದೇಶದಲ್ಲಿ ಒಂದಾಗಿ ಇವತ್ತು ನಮ್ಮ ಈ ಸಂದರ್ಭದಲ್ಲಿ ನಮ್ಮ ದೇಶ ಎದ್ದೇ ಹೇಳಿದೆ. ಮುಂದಿನ ದಿನಗಳಲ್ಲಿ ಈಗ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಈ ದೇಶದ ಈಗ ಕಷ್ಟದಲ್ಲಿದ್ದೇವೆ ನಾವು. ನಮ್ಮ ಈ ಪ್ರಜಾಪ್ರಭುತ್ವಕ್ಕೆ ಹಾಗೆ ನಮ್ಮ ಈ ಸಂವಿಧಾನಕ್ಕೆ ಅದಕ್ಕೆ ನಮ್ಮ ಒಂದು ಅಪಚಾರ ನಡೀತಿದೆ. ಇದಕ್ಕೆ ನಮ್ಮ ನಾಗರಿಕರು ಇದಕ್ಕೆ ಈಗಾಗಲೇ ನಮ್ಮ ಹಿರಿಯವರು ಈ ಒಂದು ಸ್ವಾತಂತ್ರ್ಯವನ್ನು ನಮಗೆ ಗಳಿಸಿಕೊಟ್ರು. ಆದರೆ ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ನೆಮ್ಮದಿಯಿಂದ ಒಂದು ಮನಃಶಾಂತಿಯಿಂದ ಬದುಕಬೇಕಾದ್ರೆ ನಮ್ಮ ಈ ಜಾತಿಯ ದೇಶ ಎಲ್ಲ ಈ ಸಂವಿಧಾನಕ್ಕೆ ನಾವು ಗೌರವವನ್ನು ಕೊಡಬೇಕಾಗ್ತದೆ. ಆದ ಕಾರಣ ಮುಂದಿನ ಈ ಒಂದು ಸಂದರ್ಭದಲ್ಲಿ ಕೋವಿಡ್-19 ಇದು ನಮ್ಮ ಅನೇಕ ಈ ಒಂದು ವೈರಸ್ಸಿನಿಂದ ನಮ್ಮ ದೇಶ ಜರ್ಜರಿತವಾಗಿದೆ. ಇದು ನಮ್ಮ ಭಾರತ ದೇಶ ಅಲ್ಲ, ಇಡೀ ನಮ್ಮ ದೇಶದಲ್ಲೇ ಈ ಒಂದು ವೈರಸ್ ನಮ್ಮ ಈ ದೇಶದ ಅಭಿವೃದ್ಧಿಗೆ ಕುಂಠಿತವಾಗಿದೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ದೇಶದ ಅಭಿವೃದ್ಧಿಯನ್ನು ಮಾಡಿಕೊಂಡು ಹೋಗುವ. ನಾವು ಈ ಒಂದು ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ನೆಮ್ಮದಿಯಿಂದ ನಾವು ಒಂದು ಜೀವನವನ್ನು ಮಾಡಿಸಿಕೊಂಡು ಹೋಗಿದ್ರೆ ನಮ್ಮ ಈ ದೇಶ ಎಲ್ಲ ಒಗ್ಗಟ್ಟಿನಿಂದ ನಾವು ಈ ದೇಶಕ್ಕೆ ಬೇಕಾದ ನಾವು ಇನ್ನೂ ಹೋರಾಡಬೇಕಂತ ಹೇಳಿಕೊಂಡು ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೆ ಈ ಒಂದು ಸ್ವಾತಂತ್ರ್ಯ ಸಂಭ್ರಮದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿಕೊಂಡು ನಾನು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಶ್ರೀ ಆಲ್ವಿನ್ ಡಿಸೋಜಾ, ಉಳ್ಳಾಲ ನಗರಸಭೆದ ಮಾಜಿ ಸದಸ್ಯರು ಶ್ರೀ ದಿನೇಶ್ ರೈ, ಉಳ್ಳಾಲ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಮತಿ ದೇವಕಿ ಉಳ್ಳಾಲ್ ಸ್ವಾತಂತ್ರ್ಯೋತ್ಸವದ ಸಂದೇಶ ಕೊರಿಯರು. ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ನಾನು ಪ್ರಪ್ರಥಮವಾಗಿ ಎಲ್ಲರಿಗೂ ಕೂಡ ಇಲ್ಲಿ ಅರ್ಪಿಸ್ತಾ ಇದ್ದೇನೆ. ಆದರೆ ಇವತ್ತು ನಾವು ಆಲೋಚನೆಯನ್ನು ಮಾಡಬೇಕು. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಬೇಕು ಅಂತಾದರೆ ಕಳೆದ 200 ವರ್ಷಗಳಿಂದ ಸುಮಾರು 200 ವರ್ಷಗಳ ಕಾಲ ಈ ದೇಶವನ್ನು ಬ್ರಿಟಿಷರು ಆಳ್ವಿಕೆ ಮಾಡ್ತಾಯಿದ್ರು. ಈ ದೇಶವನ್ನು ಲೂಟಿ ಮಾಡಿದರು. ಆವಾಗ ನಮ್ಮ ಗಾಂಧೀಜಿಯವರು, ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರಪಿತ ಅಂತೇಳಿ ನಾವು ಇವತ್ತು ಯಾರನ್ನು ಕರೆಯುತ್ತೇವ, ಮಹಾತ್ಮ ಗಾಂಧೀಜಿಯವರು ಒಂದು ಹೇಳಿಕೆಯನ್ನು ಕೊಟ್ಟರು. ಈ ದೇಶದಿಂದ ಬ್ರಿಟಿಷರನ್ನು ಎದ್ದೋಡಿಸಬೇಕು, ನಾವೆಲ್ಲರೂ ಕೂಡ ಒಗ್ಗಟ್ಟನ್ನು ಪ್ರದರ್ಶಿಸಬೇಕು ಅಂತೇಳಿ ಹೇಳಿದಾಗ ಇಡೀ ದೇಶದಾದ್ಯಂತ ಆವತ್ತು ಇವತ್ತಿನ ಹಾಗೆ ಮಾಧ್ಯಮಗಳಿರಲಿಲ್ಲ. ಆದರೂ ಕೂಡ ಕಾಲ್ನಡಿಗೆ ಮುಖಾಂತರ ಪಾದಯಾತ್ರೆಯನ್ನು ಮಾಡುವ ಮುಖಾಂತರ ಈ ದೇಶದ ಸುತ್ತಲಕ್ಕೂ ತಿರುಗಿ ದೇಶದಲ್ಲಿ ಒಗ್ಗಟ್ಟನ್ನು ಮಾಡಿ ಬ್ರಿಟಿಷರನ್ನು ದೇಶದಿಂದ ಓಡಿಸಬೇಕು ಅನ್ನುವಂಥ ಆ ನಿಲುವನ್ನು ಇಟ್ಟುಕೊಂಡರು.
ಈ ದೇಶದ ಸ್ವಾತಂತ್ರ್ಯಕ್ಕೆ ಎರಡು ಬಗೆಯ ಚಳುವಳಿ ನಡೆಯಿತು. ಒಂದು ಯಾವುದು ಅಂತ ಹೇಳಿದರೆ ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ತತ್ವ. ಆದರೆ ಈ ದೇಶವೇ ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಅಂತಕ್ಕಂಥ ಹೋರಾಟವನ್ನು ಮಾಡಿದವರು ಬಾಲಗಂಗಾಧರ ತಿಲಕರು. ಪೂನಾದ ಸತಾರದಲ್ಲಿ ಇಂದು ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡುವ ಮುಖಾಂತರ ಸಂಘಟನೆ ಆಗಬೇಕು, ದೇಶದ ಹೋರಾಟಕ್ಕೆ ಜನ ಒಗ್ಗಟ್ಟಾಗಬೇಕು ಅನ್ನುವಂಥ ಕಾರಣಕ್ಕಾಗಿ ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಅನ್ನುವಂಥ ಆ ಮಾತನ್ನು ಹೇಳುವ ಮುಖಾಂತರ ಸ್ವಾಮಿ ವಿವೇಕಾನಂದರು ಹೇಳಿದರು, ನೀವು ರಕ್ತವನ್ನು ಕೊಡಿ, ನಾನು ಸ್ವರಾಜ್ಯವನ್ನು ತಂದು ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು. ಇವತ್ತು ಜವಾಹರ್ಲಾಲ್ ನೆಹರೂರವರು ಇರ್ಬೋದು, ನಮ್ಮ ಚಂದ್ರಶೇಖರ್ ಆಜಾದ್ರವರು ಇರ್ಬೋದು, ಇನ್ನಿತರ ಅನೇಕ ನಾಯಕರುಗಳು ಇವತ್ತು ಜಾತ್ಯತೀತ ಮನೋಭಾವನೆಯಲ್ಲಿ ಹೋರಾಟವನ್ನು ಮಾಡುವ ಮುಖಾಂತರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ. ಬಿಟ್ಟರೆ ಯಾವುದೇ ಕೋಮುವಾದದ ವಿಚಾರವನ್ನು ಮಾತನಾಡಿಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿಲ್ಲ. ಎರಡು ರೀತಿಯಲ್ಲಿ ಚಳವಳಿಯನ್ನು ಮಾಡಿ ಅಹಿಂಸಾ ತತ್ವ ಒಂದು, ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ತತ್ವದ ಮುಖಾಂತರ ಯಾವುದೇ ಗಲಭೆಯನ್ನು ಮಾಡುವುದಲ್ಲ, ನಮ್ಮ ಖಾಲಿ ಹೋರಾಟದ ಮುಖಾಂತರ ಬ್ರಿಟಿಷರು ಈ ದೇಶವನ್ನು ಬಿಟ್ಟು ಹೋಗಿಯೇ ಹೋಗ್ತಾರೆ ಅನ್ನುವಂಥ ಮಾತನ್ನು ಹೇಳಿದರು. ಹಾಗಾಗಿ ಬಂಧುಗಳೇ, ಇವತ್ತು ನಮ್ಮ ಅನೇಕ ಬಲಿದಾನವನ್ನು ಮಾಡಿದಂಥ, ಅದರಲ್ಲೂ ಕೂಡ ಕಾಂಗ್ರೆಸ್ನ, ಯಾವಾಗ ಕಾಂಗ್ರೆಸ್ ಸ್ಥಾಪನೆ ಆಯಿತು ಅಂತ ಹೇಳಿದರೆ ಈ ಮಹಾತ್ಮ ಗಾಂಧೀಜಿಯವರ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡಿದರು. ಇವತ್ತು ಬೇರೆ ಬೇರೆ ಪಕ್ಷದವರು ಬೇರೆ ಬೇರೆ ಏನನ್ನು ಮಾತನಾಡಿದರೂ ಕೂಡ ನಾವು ಇವತ್ತು ಆಲೋಚನೆ ಮಾಡಬೇಕು, ನಮ್ಮ ಯುವಕರು ಇವತ್ತು ಅರ್ಥ ಮಾಡಿಕೊಳ್ಬೇಕು. ಈ ದೇಶದ ಯುವಕರಲ್ಲಿ ನಾನು ವಿನಂತಿಯನ್ನು ಮಾಡುವಂಥದ್ದಿಷ್ಟೇ, ಈ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡುವಂಥದ್ದಿಷ್ಟೇ, ಕೇವಲ 5 ವರ್ಷಕ್ಕೊಮ್ಮೆ ಚುನಾವಣೆಯಲ್ಲಿ ಮತವನ್ನು ಹಾಕಿ ಸುಮ್ಮನೆ ಕೈ ತೊಳೆದು ಕುಳಿತುಕೊಳ್ಳುವುದಲ್ಲ. ದೇಶದಲ್ಲಿ ಯಾರು ಜನಪ್ರತಿನಿಧಿಯಾದವ ಕೆಟ್ಟ ಕೆಲಸವನ್ನು ಮಾಡುವಾಗ ಪ್ರತಿಭಟನೆ ಮಾಡತಕ್ಕಂಥ ಆ ಶಕ್ತಿಯೂ ಕೂಡ ನಮ್ಮಲ್ಲಿ ಇರಬೇಕು ಅನ್ನುವಂಥದ್ದು ನನ್ನ ಇವತ್ತಿನ ಒಂದು ಆಶಾದಾಯಕ ವಿಚಾರ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾವುದೇ ಸಂದರ್ಭದಲ್ಲಿ ಆಗಲಿ ದೇಶದಲ್ಲಿ ಇವತ್ತು ಅರಾಜಕತೆ ಸೃಷ್ಟಿಯಾದಾಗ, ಕೋಮು ಭಾವನೆಯ ಗಲಭೆಗಳು ಸೃಷ್ಟಿಯಾದಾಗ ಅದರ ಮುಖಾಂತರ ಹೋರಾಟವನ್ನು ಮಾಡತಕ್ಕಂಥ ಶಕ್ತಿಯನ್ನು ನಾವುಗಳು ಹೊಂದಬೇಕು ಅನ್ನುವಂಥದ್ದನ್ನು ಕೂಡ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ದೇಶದಲ್ಲಿ ಹಿಂದೂಗಳು ಇದ್ದಾರೆ, ಮುಸಲ್ಮಾನರಿದ್ದಾರೆ, ಸಿಖ್ಖರಿದ್ದಾರೆ, ಕ್ರೈಸ್ತರಿದ್ದಾರೆ, ಪಾರ್ಸಿಗಳಿದ್ದಾರೆ. ಎಲ್ಲ ಧರ್ಮದ, ಎಲ್ಲ ಜಾತಿಯ, ಎಲ್ಲ ಮತದ ಅಣ್ಣ ತಮ್ಮಂದಿರಾಗಿ ಬದುಕುವುದಕ್ಕಿಂತಾಗಿ ಮಾತ್ರ ಈ ದೇಶಕ್ಕೆ ಪ್ರಪಂಚದಲ್ಲಿ ವಿಶಿಷ್ಟವಾದಂಥ ಗೌರವ ಸ್ಥಾನ ಇದೆ ಅನ್ನುವುದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಇನ್ನು ಮುಂದೆಯೂ ಕೂಡ ಇವತ್ತು ಈ ಕೊರೋನಾ ಬಂದಿದೆ ಅನ್ನುವಂಥ ಕಾರಣಕ್ಕಾಗಿ ಭಾಳಷ್ಟು ಜನ ಇವತ್ತು ಅದರಲ್ಲಿ ಬಲಿದಾನವನ್ನು ಮಾಡಿದರು, ತೀರಿ ಹೋದರು. ಅಂಥವರಿಗೂ ಕೂಡ ನಮನವನ್ನು ಸಲ್ಲಿಸುತ್ತಾ ಇವತ್ತು ಪುಲ್ವಾಮಾ ಗಲಾಟೆ ಇರಬಹುದು, ಪುಲ್ವಾಮಾ ಗಲಾಟೆಯಲ್ಲಿ ನಮ್ಮ ಸೈನಿಕರು ಇವತ್ತು ಪಾಪ ದೇಶದಲ್ಲಿ ರಕ್ಷಣೆಯನ್ನು ಮಾಡಲಿಕ್ಕೋಸ್ಕರ ಜೀವದಾನವನ್ನು ಮಾಡಿದಂತಹ ಸೈನಿಕರಿಗೆ ನಾನು ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಅರ್ಥ ಮಾಡಿಕೊಳ್ಬೇಕು, ನಮಗೆ ಯಾವುದೇ ದೇಶದ್ರೋಹಗಳ ವಿಚಾರ ಆದಾಗ ಯಾವತ್ತೂ ಕೂಡ ನಾವು ಸಹಿಸುವವರಲ್ಲ. ಆದರೆ ನಮ್ಮ ದೇಶದಲ್ಲಿ ಒಳಗಡೆ ಇದ್ದುಕೊಂಡು ದೇಶದ ಅರಾಜಕತೆಯನ್ನು ಮಾಡತಕ್ಕಂಥ ಕೆಲವೊಂದು ಸಂಘಟನೆಯ ಶಕ್ತಿಗಳೇನಿದ್ದಾವೆ ಅವುಗಳನ್ನು ನಾವು ಕೂಡ ಶ್ರಮಿಸಲಿಕ್ಕೆ ಸಾಧ್ಯ ಇಲ್ಲ. ಈ ನಮ್ಮ ಒಂದು ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಒಂದು ವಿಶೇಷ. ಯಾಕೆಂತ ಹೇಳಿದರೆ ಭಾರತದಲ್ಲಿ ನಾವು ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಮರು ಜಾತ್ಯತೀತ ನೆಲೆಯಲ್ಲಿ ನಾವು ವಾಸಿಸ್ತೇವೆ. ಇದಕ್ಕೋಸ್ಕರ ನಮಗೆ ಸ್ವಾತಂತ್ರ್ಯವನ್ನು ನಮ್ಮ ಪೂರ್ವಜರು ಭಾರಿ ಹೋರಾಟ ಮಾಡಿ ಪ್ರಾಣವನ್ನು ತ್ಯಾಗ ಮಾಡಿ ನಮಗೆ ಹೋರಾಟದಿಂದ ಸಿಕ್ಕಿತು. ಆದರೆ ಈಗ ನಮ್ಮ ಕರ್ತವ್ಯವೇನು? ಈಗಿನ ನಮ್ಮ ಜನ್ರೇಷನ್ನ ಕರ್ತವ್ಯ ಅಂತ ಹೇಳಿದರೆ ನಮಗೆ ಸಿಕ್ಕಿದ ಸ್ವಾತಂತ್ರ್ಯ ಉಳಿಸಬೇಕು. ನಾವೀಗ ಸ್ವತಂತ್ರರಲ್ಲ, ಖಾಲಿ ನಾವು ಸ್ವಾತಂತ್ರ್ಯ ಅಂತ ಹೇಳ್ತೇವೆ ಮಾತ್ರ. ನಮಗೆ ಸ್ವತಂತ್ರವಾಗಿ ವಾಕ್ ಸ್ವಾತಂತ್ರ್ಯ ಇಲ್ಲ. ಯಾವ ಸ್ವಾತಂತ್ರ್ಯ ನಮಗೆ ಈಗ ಉಂಟು ಇಲ್ಲ, ನಿಜವಾಗಿ ನಾವು ಸ್ವತಂತ್ರರಲ್ಲ. ಇನ್ನು ಮುಂದಕ್ಕೆ ನಾವು ಎಲ್ಲರೂ ಈಗಿನ ಜನಾಂಗದವರು ಹೋರಾಡಿ ಸ್ವಾತಂತ್ರ್ಯವನ್ನು ಪುನಃ ಸಿಕ್ಕುವಲ್ಲಿ ಹೋರಾಡಬೇಕೆಂದು ಹೇಳುತ್ತಾ ಜಾತ್ಯತೀತ ನೆಲೆಯಲ್ಲಿ ನಾವೆಲ್ಲ ಅಣ್ಣ ತಮ್ಮದರಾಗಿ ಬಾಳೋಣ. ಆಗ ಮಾತ್ರ ಸ್ವಾತಂತ್ರ್ಯಕ್ಕೆ ಮಡಿದವರ ಆತ್ಮಕ್ಕೆ ಶಾಂತಿ ಸಿಗ್ಬೋದು ಎಂದು ಹೇಳುತ್ತಾ ಒಗ್ಗಟ್ಟಾಗಿ ಈ ನಮ್ಮ ದೇಶವನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಬೇಕೆಂಬುದು ನಮ್ಮೆಲ್ಲರ ಇಚ್ಛೆಯಾಗಿದೆ. ಕಳೆದ 74ನೇ ವರ್ಷದಿಂದ ಮೊದಲು ನಮ್ಮ ಹಿರಿಯರು ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ಕೈಯಿಂದ ನಮ್ಮ ಭಾರತವನ್ನು ನಮ್ಮ ಕೈವಶಕ್ಕೆ ತಗೊಳ್ಬೇಕೆಂಬ ಒಂದೇ ಉದ್ದೇಶದಿಂದ ಬೇಕಾದಷ್ಟು ಅವರು ಹೋರಾಟ ಮಾಡಿದ್ದಾರೆ. ಅಹಿಂಸಾ ಹೋರಾಟ, ಹಿಂಸೆಯಲ್ಲಿ ಹೋರಾಟ ಮಾಡಲಿಲ್ಲ, ಅಹಿಂಸಾ ಹೋರಾಟದಲ್ಲಿ ಅವರು ಸ್ವತಂತ್ರವನ್ನು ಗಳಿಸಿಕೊಟ್ಟಿದ್ದಾರೆ. ನಮಗೆ ನಮ್ಮ ಭಾರತ ದೇಶ ನಮ್ಮ ಕೈಯಲ್ಲಿ ಇರಬೇಕು, ನಾವು ಸ್ವತಂತ್ರರಾಗಬೇಕು, ನಮ್ಮ ದೇಶದಲ್ಲಿ ನಾವು ಸ್ವತಂತ್ರರಾಗಿಯೇ ಬಾಳಬೇಕೆಂಬ ಒಂದೇ ಒಂದು ಉದ್ದೇಶದಿಂದ ಆವತ್ತು ನಮ್ಮ ಹಿರಿಯರೆಲ್ಲರೂ ಸೇರಿ ಅವತ್ತು ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಆದರೆ ಈಗ ನಿಜವಾಗಿ ನಾವು ಸ್ವತಂತ್ರರಲ್ಲ. ಯಾಕಂದರೆ ಆವತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಇವತ್ತು ಹೋರಾಡೋದು ಯಾಕಂದರೆ ಅಧಿಕಾರಕ್ಕೋಸ್ಕರ. ಆ ಅಧಿಕಾರ ಮಾತ್ರ ಅವರಿಗೆ ಬೇಕಾದ ಕಾರಣ ಭಾರತ ಬೇಕು, ಭಾರತವನ್ನು ಉಳಿಸಬೇಕು, ಸ್ವತಂತ್ರದ ಎಂಬ ಭಾವನೆ ಅವರಿಗೆ ಖಂಡಿತ ಇಲ್ಲ. ಈಗ ಏನು ಅಂದರೆ ನಾವು ಅಧಿಕಾರಕ್ಕೆ ಹೋಗಿ ಯಾವ ರೀತಿ ನಾವು ಹಣ ಗಳಿಸೋದೆಂಬ ಒಂದೇ ಉದ್ದೇಶ. ಆದ ಕಾರಣ ನಾವು ಯಾರೇ ಇರಲಿ ಏನೇ ಇರಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರ ಮನಸ್ಸನ್ನು ಒಂದೇ ಸ್ಥಿಮಿತಕ್ಕೆ ತಂದು ನಾವೆಲ್ಲರೂ ಒಂದು ಒಳ್ಳೆಯ ಕೆಲಸಕ್ಕೆ ಈ ನಮ್ಮ ಕಾಂಗ್ರೆಸ್ಸಿನ ವತಿಯಿಂದ
ಎಲ್ಲರೂ ಒಟ್ಟಾಗಿ ನಾವು ಸ್ವತಂತ್ರ ಆಗಬೇಕೆಂಬುದು ನನ್ನ ಉದ್ದೇಶ. ಯಾಕಂದರೆ ನಾವು ಸ್ವತಂತ್ರರಾಗಿ ಖಂಡಿತ ಇಲ್ಲ, ಯಾವುದೇ ಒಂದು ವಿಷಯದಲ್ಲಿ ಕೂಡ ನಮಗೆ ಸ್ವತಂತ್ರತೆ ಖಂಡಿತ ಇಲ್ಲ. ಈಗ ಏನಂದರೆ ಕೋಮುವಾದ ಆಗಲಭೆ ಈಗಲಭೆ ಅದನ್ನೇ ಮಾಡಿಕೊಂಡು ನಾವು ಸ್ವತಂತ್ರರಾಗಿದ್ದೇವೆ ಹೊರತು ಭಾರತ ದೇಶದ ಸ್ವಾತಂತ್ರ್ಯದ ಬಗ್ಗೆ ಯಾರೂ ಆಲೋಚನೆ ಮಾಡೋದಿಲ್ಲ. ಆ ಆಲೋಚನೆ ನಾವು ಮಾಡಿಕೊಳ್ಳೋಣ. ನಮ್ಮ ಈ ಉಳ್ಳಾಲ ಬ್ಲಾಕ್ನಿಂದಲೇ ನಾವು ಇದನ್ನು ಒಂದು ನಿಯಂತ್ರಣಕ್ಕೆ ತರಲಿಕ್ಕೆ ಪ್ರಯತ್ನ ಪಡೋಣ. ನಮ್ಮ ದೇಶವನ್ನು ಉಳಿಸಲಿಕ್ಕೆ ನಾವು ಪ್ರಯತ್ನ ಪಡೋಣ. ವರ್ಷಕ್ಕೊಮ್ಮೆ ನಾವು ಸ್ವಾತಂತ್ರ್ಯವನ್ನು ಆಚರಣೆ ಮಾಡುವುದಲ್ಲ, ಆ ಸ್ವಾತಂತ್ರ್ಯದ ಒಂದು ವಿಶೇಷತೆಯನ್ನು ಕೂಡ ನಾವು ಅರಿತುಕೊಂಡು ನಾವು ಈ ಸ್ವಾತಂತ್ರ್ಯಕ್ಕೆ ಒಂದು ಒಳ್ಳೆಯ ಒಂದು ಗೌರವವನ್ನು ಕೊಡಬೇಕೆಂಬುದು ನನ್ನ ಒಂದು ಭಾವನೆ. ನಿಮ್ಮೆಲ್ಲರಲ್ಲಿ ಕೂಡ ನಾನು ಕೇಳಿಕೊಳ್ಳೋದು ಇಷ್ಟೇ, ನಮ್ಮ ಸ್ವಾತಂತ್ರ್ಯ ತಂದುಕೊಟ್ಟವರಿಗೂ ನಮ್ಮ ಈ ದೇಶಕ್ಕೂ ನಾವು ಗೌರವ ಕೊಟ್ಟು ನಮ್ಮ ದೇಶವನ್ನು ಉಳಿಸೋಣ. ನಮ್ಮ ಈಗಿನ ಸ್ವಾತಂತ್ರ್ಯ ಅಂದರೆ ನಮಗೆ ಎಲ್ಲರೂ ಒಗ್ಗಟ್ಟಾಗಿ ಬಾಳಬೇಕು, ಎಲ್ಲರೂ ದುಡಿದು ತಿನ್ನಬೇಕು, ಎಲ್ಲ ನಾವು ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸಬೇಕೆಂಬ ಒಂದೇ ಒಂದು ಉದ್ದೇಶದಿಂದ ಈ ಸ್ವಾತಂತ್ರ್ಯವನ್ನು ನಮಗೆ ತಂದುಕೊಟ್ಟಿದ್ದಾರೆ. ಆದರೆ ಈಗ ಏನಾಗ್ತದೆ, ಒಂದು ಹೆಣ್ಣು ಮಗಳಿಗೆ ದಾರಿಯಲ್ಲಿ ಹೋಗಲಿಕ್ಕೆ ಕೂಡ ಒಂದು ಅವಕಾಶ ಇಲ್ಲದಂಥ ಪರಿಸ್ಥಿತಿ ಈಗಿನ ರಾಜಕೀಯದಲ್ಲಿ ಬಂದಿದೆ, ನಮಗೆ ಈ ದೇಶದಲ್ಲಿ ಬಂದಿದೆ. ಧೈರ್ಯದಿಂದ ಹೋಗುವಂಥ ಒಂದು ಯಾವ ಹೆಣ್ಣಿಗೂ ಧೈರ್ಯದಿಂದ ಹೋಗುವಂಥ ಒಂದು ಕಾಲ ಇದಲ್ಲ. ಅಂಥ ಒಂದು ಸಂದರ್ಭವನ್ನು ನಾವು ಹುಟ್ಟಿಸಿಕೊಂಡಿದ್ದೇವೆ. ಇನ್ನು ಅದನ್ನು ನಾವು ಅಡಗಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ಒಂದು ಹೆಣ್ಣು ಮಗಳು ಮನಸ್ಸು ಮಾಡಿದರೆ ಏನನ್ನು ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದೇ ಹೆಣ್ಣು ಮಗಳನ್ನು ಚಿವುಟಿ ಆ ಹೆಣ್ಣು ಮಗಳನ್ನು ಬೆಂಕಿಗೆ ಹಾಕಿ ಆ ಹೆಣ್ಣು ಮಗಳನ್ನು ಆ ಒಂದು ವಿಕೃತ ರೂಪದಲ್ಲಿ ಕಾಣುವಂಥ ಇಂದಿನ ಈ ಜನಾಂಗಕ್ಕೆ ನಾವು ಧಿಕ್ಕಾರವನ್ನು ಹಾಕಿಕೊಂಡು ನಾವು ಈ ಸ್ವಾತಂತ್ರ್ಯಕ್ಕೆ ಒಳ್ಳೆಯ ಮಹತ್ವವನ್ನು ತಂದುಕೊಡೋಣ ಎಂದು ಹೇಳುತ್ತಾ, ಇಲ್ಲಿ ನಮ್ಮ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿಯವರಿಗೂ ಹಾಗೂ ಇಲ್ಲಿ ನೆರೆದಂತೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಸಲ್ಲಿಸ್ತಾ ಇದೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಪ್ರಮುಖರು ಸರ್ವಶ್ರೀ ಮುಸ್ತಫಾ ಹರೇಕಳ, ಇಕ್ಬಾಲ್ ಸಾಮಣಿಗೆ, ಪುರುಷೋತ್ತಮ್ ಶೆಟ್ಟಿ, ಸುಧಾಕರ್ ಭಟ್, ದೀಪಕ್ ಪಿಲಾರ್, ಮನ್ಸೂರ್ ಅಳೆಕಳ, ಕಿಶೋರ್ ಗಟ್ಟಿ, ಕರೀಂ ಅಳೆಕಳ, ಜಮಾಲ್ ಅಜಿನರ್ಕ, ವಿಶ್ವನಾಥ್ ಪೂಜಾರಿ, ವಿನ್ಸಿ, ಯತೀಶ್ ಮೆಟ್ರೋ ಮೆಡಿಕಲ್ಸ್, ಲತಾ ತಲಪಾಡಿ, ಆಯುಷ್ ಮಿನಾಸ್, ಉದ್ಯಮಿ ಸಿದ್ದಿಕ್, ಕಾಂಗ್ರೆಸ್ ಸೇವಾದಳದ ಪ್ರಮುಖರು ನಾಗೇಶ್ ಶೆಟ್ಟಿ ತೊಕ್ಕೋಟು, ರೂಪೇಶ್ ಭಟ್ನಗರ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರೆಹಮಾನ್ ಕೋಡಿಜಾಲ್ ನಿರೂಪಣೆ ಮಾಡಿದ್ದು ಸೊಲ್ಮೆ ಸಂದಾಯರು. 74ನೇ ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಕೊರೋನಾ ಮಹಾಮಾರಿಯಿಂದಾಗಿ ಬಹುಶಃ ಮಕ್ಕಳು ಸ್ವಾತಂತ್ರ್ಯ ಅಂತ ಹೇಳಿದರೆ ಮಕ್ಕಳಿಗೆ ಬಹಳ ಸಂತೋಷ. ಬಹುಶಃ ಕೊರೋನಾ ಮಹಾಮಾರಿಯು ಮಕ್ಕಳ ಆ ಒಂದು ಸ್ವಾತಂತ್ರ್ಯದ ಹಕ್ಕನ್ನೇ ಕಸಿದುಕೊಂಡಿದೆ. ಅವರು ಇಲ್ಲದೆ ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಿಸುವ ಒಂದು ಪರಿಸ್ಥಿತಿಯಲ್ಲಿ ಈ ದೇಶಕ್ಕೆ ಮತ್ತು ಇಡೀ ಪ್ರಪಂಚದಿಂದ ಕೊರೋನಾ ಮುಕ್ತವಾಗಿ ನಾವೆಲ್ಲರೂ ಆರೋಗ್ಯದಿಂದ ಇರುವಂಥ ಒಂದು ವಾತಾವರಣ ಪುನಃ ನಮ್ಮ ದೇಶದಲ್ಲಿ ನೆಲೆಸಲಿ ಅಂತ ಹಾರೈಸಿಕೊಂಡು ಇವತ್ತು ಧ್ವಜಾರೋಹಣ ಮಾಡಿದಂಥ ಸಂತೋಷ್ ಕುಮಾರ್ ಶೆಟ್ಟಿ ಅವರಿಗೆ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಪಂಜಾಬ ಸಿಂಧ ಗುಜರಾತ ಮರಾಠ ದ್ರಾವಿಡ ಉಚ್ಚಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲ ವಿತರಂಗ ತವ ಶುಭ ನಾಮೇ ಜಾಗೆ ತವ ಸುಭಾಷಿ ಸಮಾಗೆ ಗಾಹೇ ತವ ಜಯ ಗಾತ ಜನ ಜನ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ